ಜುಲೈ 17ರಿಂದ ನಾಡಿನಾದ್ಯಂತ ದಶಕೋಟಿ ರಾಮಜಪ ಯಜ್ಞಕ್ಕೆ ಪೇಜಾವರ ಶ್ರೀಗಳು ಕರೆ ನೀಡಿದ್ದು ಈ ವರ್ಷ ಅಧಿಕ ಮಾಸ ಬಂದಿದೆ. ಶ್ರಾವಣ ಮಾಸವೇ ಬಂದಿರುವುದು ಮತ್ತು ವಿಶೇಷ. ಮಂಗಳವಾರದಿಂದ 1 ತಿಂಗಳ ಕಾಲ ಅಧಿಕ ಶ್ರಾವಣ ಮಾಸ ಇರಲಿದೆ. ಈ ಸಂದರ್ಭ ದೇವತಾ ಪ್ರೀತ್ಯರ್ಥವಾಗಿ ಮಾಡುವ ಯಾವುದೇ ಸತ್ಕರ್ಮಗಳಿಗೆ ಅತ್ಯಧಿಕ ಫಲ, ಹೀಗಂತ ಶಾಸ್ತ್ರಗಳು ಸಾರಿ ಸಾರಿ ಹೇಳಿವೆ. ಪುರುಷೋತ್ತಮ ಮಾಸವೆಂದೇ ಕರೆಯಲ್ಪಡುವ ಈ ಅಧಿಕ ಮಾಸದಲ್ಲಿ ರಾಮನ ನೆನೆಯೋಣ. ನಾಡಿನಾದ್ಯಂತ ಅಯೋಧ್ಯಾಪತಿ ಶ್ರೀರಾಮನ ಕೃಪೆಗಾಗಿ ಲೋಕಕ್ಷೇಮಕ್ಕಾಗಿ ಪ್ರಾರ್ಥಿಸಿ ದಶಕೋಟಿ ರಾಮಜಪ ಯಜ್ಞ ನಡೆಸಲು ಕರೆ ನೀಡಿದ್ದಾರೆ. ಪಾಲ್ಗೊಳ್ಳಬೇಕು, ಅಲ್ಲಿ ನೇರವಾಗಿ ಬಂದು ಪಾಲ್ಗೊಳ್ಳೋದು ಎಲ್ಲರಿಗೂ ಸಾಧ್ಯವಾಗದೇ ಇರುತ್ತೆ. ನಾವು ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಸನಾತನ ಧರ್ಮೀಯರೆಲ್ಲರ ಶತಶತಮಾನಗಳ ಕನಸು ನನಸಾಗ್ತಾ ಇದೆ. ಅಯೋಧ್ಯೆಯ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಸುಂದರವಾದ ಮಂದಿರ ತಲೆ ಎತ್ತಿ ನಿಲ್ತಾ ಇದೆ. ಇನ್ನೇನು ಮುಂದಿನ ಮಕರ ಸಂಕ್ರಾಂತಿ ಬರ್ತಾ ಇದ್ದಂತೆ ರಾಮದೇವರ ಪ್ರಾಣ ಪ್ರತಿಷ್ಠಾ ಮಹೋತ್ಸವವು ಕೂಡ ನಡೆಯುತ್ತೆ. ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಅಲ್ಲಿ ನೇರವಾಗಿ ಬಂದು ಪಾಲ್ಗೊಳ್ಳೋದು ಎಲ್ಲರಿಗೂ ಸಾಧ್ಯವಾಗದೇ ಇರುತ್ತೆ. ನಾವು ಭಾವನಾತ್ಮಕವಾಗಿ ಎಲ್ಲರಲ್ಲೂ ಪಾಲ್ಗೊಳ್ಳೋಣ. ಅದಕ್ಕೋಸ್ಕರ 10 ಕೋಟಿ ರಾಮನಾಮ ಮಂತ್ರವನ್ನು ಜಪಿಸೋಣ. ಮರ್ಯಾದಾ ಪುರುಷೋತ್ತಮನಾಗಿರುವ ಶ್ರೀರಾಮಚಂದ್ರನ ಆ ಮಂತ್ರ ಜಪ ಕೋಟಿ ಕೋಟಿ ಸಂಖ್ಯೆಯಲ್ಲಿ ನಾವೆಲ್ಲ ಪ್ರಾರಂಭ ಮಾಡೋಣ. ನಾಳೆ ದಿವಸ ಅಧಿಕ ಮಾಸ, ಪುರುಷೋತ್ತಮ ಮಾಸ. ಈ ಪುರುಷೋತ್ತಮ ಮಾಸದಲ್ಲಿ ನಾವೇನು ಸಂಕಲ್ಪ ಮಾಡಿ ಸತ್ಕಾರ್ಯವನ್ನು ನಡೆಸ್ತೇವೆ ಅದು ಅಧಿಕವಾದ ಫಲವನ್ನು, ಅಕ್ಷಯವಾದ ಫಲವನ್ನು ನೀಡುತ್ತೆ. ಮರ್ಯಾದಾ ಪುರುಷೋತ್ತಮನಾಗಿರತಕ್ಕಂತಹ ಶ್ರೀರಾಮಚಂದ್ರನ ಮಂತ್ರ ಜಪವನ್ನು ಈ ಪುರುಷೋತ್ತಮ ಮಾಸದಲ್ಲಿ ನಾವೆಲ್ಲರೂ ಕೂಡ ಮಾಡೋಣ. ನಮ್ಮ ಮನೆಯಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ